ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ವಿರುದ್ಧ ಪ್ರತಿಭಟನೆಗೆ ಪರ್ಯಾಯವಾಗಿ ಇದೀಗ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಪುತ್ತೂರಿನ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ರು. ದಲಿತ ಸೇವಾ ಸಮಿತಿ ದಲಿತರಿಗೆ ಅನ್ಯಾಯವೆಸಗಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ವಿರುದ್ಧ ಈ ಹಿಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ವಿರುದ್ಧ ಘೋಷಣೆಯನ್ನ ಆ ಸಂದರ್ಭದಲ್ಲಿ ಕೂಗಲಾಗಿತ್ತು. ಇದಕ್ಕೆ ಪರ್ಯಾಯವಾಗಿ ಇಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ದು, ದಲಿತ ಸೇವಾ ಸಮಿತಿಯ ಸೇಸಪ್ಪ ಬೆದ್ರಕಾಡು ವಿರುದ್ಧ ಘೋಷಣೆಯನ್ನ ಕೂಗಲಾಯಿತು. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ವಿರುದ್ಧ ಕೆಲವು ಪಿತೂರಿ ನಡೀತಾ ಇದೆ. ಇದನ್ನು ನಾವು ಸಹಿಸುವುದಿಲ್ಲ. ಇವತ್ತು ಸೇಸಪ್ಪ ಬೆದ್ರಕಾಡ್ರಂತವರು ನಮ್ಮ ಅಧ್ಯಕ್ಷರು ಮಾಡಿದ ಒಳ್ಳೆಯ ಕೆಲಸವನ್ನು ಪ್ರಯೋಜನ ಪಡೆದು ಅವರಲ್ಲಿ ಬೋರ್ಡ್ ಹಾಕ್ತಾ ಇದ್ದಾರೆ. ಇವತ್ತು ಬಲ್ನಾಡಿನಲ್ಲಿ DC ಮನ್ನಾ ಭೂಮಿಗೆ ಅವರು ಎಷ್ಟು ಹಣ ಖರ್ಚು ಮಾಡಿ ಅದಕ್ಕೆ ಅಗಲನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರವನ್ನು ಅವರು ಮಾಡಿಕೊಂಡಿದ್ದಾರೆ. ಆದಾಗಲೂ ಇನ್ನೂ ಅದಕ್ಕೆ ಕೆಲವು ಕಡಗತೆಗಳು ತಯಾರಿಯ ಹಂತದಲ್ಲಿ ಇರುವಾಗ ಇವತ್ತು ನಾಟಕ ಕಂಪನಿ ಸೇಸಪ್ಪ ಬೆದ್ರಕಾಡಿರುವಂಥವರು ಎಷ್ಟೋ ಗಟ್ಟಲೆ ಎಕರೆ ಜಮೀನು ಉಳ್ಳವರನ್ನು ಕರೆದುಕೊಂಡು ಅಲ್ಲಿ ಟೆಂಟನ್ನು ನಿರ್ಮಿಸಿ ಮಾಡಿದ್ರು. ಇದು ಮಾಡಿದ ಅನ್ಯಾಯ, ನಮ್ಮ ತತ್ವ ರಕ್ಷಣಾ ವೇದಿಕೆ ಮಾಡಿದ ಅನ್ಯಾಯ. ಸೇವಾ ಸಮಿತಿಯಲ್ಲಿ ಸಮಾಜದ ವಿರೋಧಿ ವ್ಯಕ್ತಿಗಳೇ ತುಂಬಿದ್ದು ದಲಿತರ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇವತ್ತು ಸೇಸಪ್ಪ ಬೆದ್ರಕಾಡ್ರೆ ಇವತ್ತು ಟೆಂಟ್ ನಿರ್ಮಿಸಿಕೊಟ್ರು, ನಾಳೆ RCC ಮನೆ ಆಗ್ತದೆ.